ಸುರತ್ಕಲ್ ಗಣೇಶಪುರ ಶ್ರೀಮಹಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ವಿವಿಧ ಸಂತ ಮಂಡಳಿಗಳ ಭಜನಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಒಂದು ಊರಿನ ಸಂಸ್ಕಾರ ತಿಳಿಬೇಕಾದ್ರೆ ಅಲ್ಲಿಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಆಗ ಮಾತ್ರ ಅಲ್ಲಿನ ಸಂಸ್ಕೃತಿಯ ಅರಿವಾಗುತ್ತೆ. ಭಜನೆಯ ಅರ್ಥವನ್ನ ತಿಳಿದುಕೊಂಡು ಭಜಿಸಿದಾಗ ಭಜನೆಗೆ ಪ್ರಾಮುಖ್ಯತೆ ಸಿಗುತ್ತೆ ಅಂತ ಹೇಳಿದರು. ಗೃಹಿಣಿಯ ಮುಖವನ್ನು ನೋಡಿದರೆ ಆ ಮನೆಯಲ್ಲಿ ಗೃಹಸ್ಥನಿಗಿರುವ ಮರ್ಯಾದೆ ಅರ್ಥ ಆಗ್ತದೆ. ಊರಿನ ಸಂಸ್ಕಾರವನ್ನು ತಿಳಿದುಕೊಳ್ಳಬೇಕಾದ್ರೆ, ಊರಿನಲ್ಲಿರುವಂತಹ ಜನತೆಯ ಸಂಸ್ಕಾರವನ್ನು ತಿಳಿದುಕೊಳ್ಳಬೇಕಾದ್ರೆ ಒಂದು ಆ ಊರಿನ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಆ ಊರಿನ ಶಾಲೆಗೆ ಹೋಗಬೇಕು. ಇವತ್ತು ಈ ಕಾಟಿಪಳ್ಳದ ಗಣೇಶ ದೇವಸ್ಥಾನಕ್ಕೆ ಬಂದಾಗ ನನಗನಿಸಿದ್ದು ಹಾಗೆ, ಇಲ್ಲಿ ಎಲ್ಲ ಸನ್ನಿಧಾನಗಳಿದೆ. ಮಹಾಗಣಪತಿಯ ಸನ್ನಿಧಾನ ಇದೆ, ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಇದೆ, ಆದಿತ್ಯಾದಿ ನವಗ್ರಹಗಳ ಸನ್ನಿಧಿ ಇದೆ, ಪಾರ್ವತೀ ದೇವಿಯ ಸನ್ನಿಧಾನ ಇದೆ. ಇಷ್ಟೆಲ್ಲ ಸನ್ನಿಧಾನಗಳಿರುವಂತಹ ದೇವಸ್ಥಾನಗಳು ಕಮ್ಮಿ ಅಂತ ಹೇಳಬೇಕು. ರಾಮಚಂದ್ರ ಅವರು ಹೇಳಿದರು, ರಿಹ್ಯಾಬಿಲಿಟೇಷನ್ ಪುನರ್ವಸತಿ. ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಧರ್ಮೇಂದ್ರ ಗಣೇಶ್ಪುರ ಅವರು, ದೇಗುಲದಲ್ಲಿ ಇದೀಗ ಸುಮಾರು 2 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಕಾಮಗಾರಿ ನಡೆಯುತ್ತಾ ಇದೆ. ದೇಗುಲದ ಕಾಮಗಾರಿ ಕಾರ್ಯಗಳಿಗೆ ಸರ್ಕಾರ ಮಾತ್ರವಲ್ಲದೆ ಸಾರ್ವಜನಿಕರ ಮುಖಾಂತರ ದೇಣಿಗೆಯನ್ನು ಅಪೇಕ್ಷಿಸ್ತಾ ಇದ್ದೇವೆ ಎಂದರು. 108 ಭಜನಾ ಮಂಡಳಿಗಳನ್ನು ಕರೆದು 108 ಭಜನಾ ಮಂಡಳಿಗಳಿಂದ ಭಜನೆಯನ್ನು ಮಾಡಿದರೆ ಕ್ಷೇತ್ರದ ಈ ಒಂದು ಜೀರ್ಣೋದ್ಧಾರ ಅಥವಾ ಬ್ರಹ್ಮಕಲಶೋತ್ಸವ ನಾಗಮಂಡಲ ಈ ಒಂದು ಕಾರ್ಯಕ್ರಮದ ಪ್ರಚಾರ ನಮ್ಮ ಈ ಸ್ಥಳೀಯ ಮಟ್ಟಕ್ಕೆ ಬಿಟ್ಟು ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹರಡುತ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು 108 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕ್ಷೇತ್ರದಲ್ಲಿ ಸುಮಾರು 2 ಕೋಟಿ ರೂಪಾಯಿಯ ಜೀರ್ಣೋದ್ಧಾರದ ಕೆಲಸಗಳು, ಎಲ್ಲ ಸಮಗ್ರ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ, ಪ್ರಾರಂಭಗೊಂಡಿದೆ, ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇನ್ನು ಮುಂದಕ್ಕೂ ಪ್ರಗತಿಯಲ್ಲಿ ಸಾಗಬೇಕು. ನಾವು ನೆನೆಸಿದ ಒಂದು ಯೋಜನೆಗಳೇನಿದೆ ಅದು ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ. ದೇವರ ಈ ಸಂದರ್ಭ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಯಾದವ ಕೋಟ್ಯಾನ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಲೋಕೇಶ್ ಬೊಳ್ಳಾಜೆ, ನಿರಂಜನ್ ಹೊಳ್ಳ ಕೃಷ್ಣಾಪುರ, ದೀನನಾಥ್ ಶೆಟ್ಟಿಗಾರ್, ಪ್ರಾಧ್ಯಾಪಕ ರಾಮಚಂದ್ರ ಶೆಟ್ಟಿಗಾರ್, ಸದಸ್ಯ ಚಂದ್ರಹಾಸ್ ಶೆಟ್ಟಿಗಾರ್ ಉಪಸ್ಥಿತರಿದ್ದರು.